ಈಗ ಫಸ್ಟ್ ಅಟೆಂಪ್ಟ್ ಇಷ್ಟು ಕೊಯ್ದಿದ್ದೇನೆ ನೋಡಿ ಬಹುದು ಗೊಂಚಲಾಗಿದೆ. ಸೊ ಇದು ತುಂಬ ಬೆಳೆದ್ರೆ ಆ್ಯಕ್ಚುಲಿ ಸ್ವಲ್ಪ ಡಾರ್ಕ್ ನಿನ್ನೆದು ವ್ಲಾಗನ್ನು ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆ್ಯಂಡ್ ನಾವು 3 ಜನ ಇವತ್ತು ಬಂದಿದ್ದೀವಿ. ಹಾಗೆ ಮಾಮಿ ಕೂಡ ಇದ್ದಾರೆ, ಅಣ್ಣ ಕೂಡ ಇದ್ದಾರೆ. ಸೊ ಇವತ್ತು ಆಭರಣದಲ್ಲಿದ್ದೇವೆ. ಹಾಯ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೇ ಹಾಯ್ ಲಿತಿಶಾ. ಹಾಯ್. ಏನು ಸ್ಪೆಷಲ್ ಇವತ್ತು? ಇವತ್ತು ಜಾಮ್ ಇದೆ ಸ್ಪೆಷಲ್. ಎಂತ ಜಾಮ್? ಜಾಮ್ ತಿನ್ನಲಿಕ್ಕೆ ಎಲ್ಲ, ಜ್ಯೂಸ್ ಮಾಡಲಿಕ್ಕೆಲ್ಲ ಉಂಟಾ? ಓಕೆ. ಸೊ ಇವತ್ತು ನಾನು ಮತ್ತು ಲಿತಿಶಾ, ಶಿ ಈಸ್ ಮೈ ನೇಬರ್. ಹಾಗೆ ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಇವತ್ತು ಜಾಮ್ ಫ್ರೂಟ್ ಕೊಯ್ಯೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಏಪ್ರಿಲ್ ಮತ್ತು ಮೇ ಸೀಸನಲ್ಲಿ ತುಂಬಾ ಜಾಮ್ ಫ್ರೂಟ್ ಆಗ್ತದೆ. ಕೆಲವರು ಅದನ್ನು ವಾಟರ್ ಆ್ಯಪಲ್ ಅಂತ ಕರೀತಾರೆ, ಹಾಗೆ ಬೆಲ್ ಫ್ರೂಟ್ ಅಂತಲೂ ಕೂಡ ಕರೀತಾರೆ. ಹಾಗೆ ಇವತ್ತು ಕೊಯ್ಲಿಕ್ಕೆ ಮನಸ್ಸಾಗಿದೆ, ಯಾಕಂದರೆ ತುಂಬ ಆಗಿದೆ. ಮೊನ್ನೆ ಮಳೆಗೆ ತುಂಬ ಒಂದು ಅರ್ಧ ಮರ ಕಟ್ಟಾಗಿ ಬಿದ್ದಿದೆ. ಹಾಗೆ ಇನ್ನೂ ಬಿಟ್ಟರು ಕೂಡ ಒಂದೇ ಒಂದು ಹಣ್ಣು ಸಿಗಲಿಕ್ಕಿಲ್ಲ ಅಂತ ಹೇಳಿ. ಸೊ ನಾವೀಗ ಕೊಯ್ಲಿಕ್ಕೆ ರೆಡಿಯಾಗಿದ್ದೀವಿ. ಹಾಗೆ ಲಿತಿಶಾ ಕೂಡ ತುಂಬ ಇಂಟ್ರೆಸ್ಟಲ್ಲಿದ್ದಾಳೆ ಕೊಯ್ಲಿಕ್ಕೆ. ಎಷ್ಟು ಕೊಯ್ತೀವಿ ಇವತ್ತು? ಫುಲ್ ಕೊಯ್ತೇನೆ. ಫುಲ್ ಕೊಯ್ತೀಯಾ? ನೋಡುವಾ? ಎಸ್. ಹಾಗೆ ಈಗ ನಾವು ಜಾಮ್ ಫ್ರೂಟ್ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ನೋಡ್ಬೋದು ಗೊಂಚಲಾಗಿದೆ. ಸೊ ಇದು ತುಂಬ ಬೆಳೆದ್ರೆ ಆ್ಯಕ್ಚುಲಿ ಸ್ವಲ್ಪ ಡಾರ್ಕ್ ವೈಟ್ ಕಲರಲ್ಲಿ ಬರ್ತದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂಥೇಳಿ. ಹಾಗೆ ಇಲ್ಲಿ ಕೂಡ ಎಲ್ಲ ತುಂಬ ಉಂಟು ನೋಡಿ, ಇಲ್ಲಿ ಕೂಡ ತುಂಬ ಗೊಂಚಲುಂಟು. ಹಾಗೆ ಈಚೆ ಸೈಡು ಕೂಡ ಚೆನ್ನಾಗಾಗಿದೆ. ಆ್ಯಂಡ್ ಕೆಲವುದೆಲ್ಲ ಚಿಕ್ಕದಿದೆ. ಚಿಕ್ಕದಿದ್ರೆ ಇನ್ನೂ ಕೂಡ ಬೆಳಿಲಿಕ್ಕಿದೆ ಅಂತ ಅರ್ಥ. ಇಷ್ಟು ದೊಡ್ಡ ಮರ ಇದು. ಮರ ತೋರಿಸ್ತೇನೆ ಫುಲ್ಲು. ಸೊ ಇಷ್ಟು ದೊಡ್ಡ ಮರ ಇದು ಅರ್ಧ ಮರ ಮೊನ್ನೆ ಕಟ್ಟಾಗಿ ಬಿತ್ತು. ಬಟ್ ಪರವಾಗಿಲ್ಲ, ಆದರೂ ಕೂಡ ಈಗ ತುಂಬಾ ಉಂಟು. ಸೊ ಹಾಗೆ ಮಮ್ಮಿ ಕೊಯ್ತಾ ಇದ್ದೀರಿ ಜಾಮ ಅಲ್ವಾ? ಎಷ್ಟು ಕೊಯ್ದ್ರಿ ನೋಡುವ. ಸೊ ಈಗ ಬಂದಿದ್ದಷ್ಟೇ, ಇನ್ನು ತುಂಬಾ ಕೊಯ್ಲಿಕ್ಕುಂಟು. ಹೌದು. ನೋಡಿ ಇದ್ದಾರೆ ನೋಡಿ. ಕೊಯ್ತಾ ಇದ್ದಾರೆ. ಏನ್ ಕೊಯ್ತಾ ಇದ್ದಾರೆ? ಜಾಮ್. ಯಾಕೆ ಕೊಯ್ತಾ ಇದ್ದಾರೆ? ತಿನ್ಲಿಕ್ಕೆ. ಯಾರು ತಿನ್ಲಿಕ್ಕೆ? ನೀವು ತಿನ್ಲಿಕ್ಕಾ? ಈಗ ಫಸ್ಟ್ ಅಟೆಂಪ್ಟ್ ಇಷ್ಟು ಕೊಯ್ದಿದ್ದೇನೆ ನೋಡಿ. ಎಸ್. ಇಷ್ಟು ಇದೆ. ಎಸ್ ನಮ್ದೀಗ ಜಾಮ್ ಫ್ರೂಟ್ ಎಲ್ಲ ಕೊಯ್ದಾಯಿತು. ಹಾಗೆ ಈಗ ನಾನು ರೆಡಿಯಾಗಿ ಕೋಟಕ್ಕೆ ಹೋಗ್ತಾ ಇದ್ದೇನೆ. ಸ್ಪೆಷಲಿ ಇವತ್ತು ಎಲೆಕ್ಷನ್, ಹಾಗೆ ಓಟ್ ಹಾಕ್ಲಿಕ್ಕುಂಟು. ಸೊ ಅದಕ್ಕೆ ಈಗ ಒಂದು 10:30 ಆಗಿದೆ. ಮನೆಗೆ ಹೋಗುವಾಗ ಆಲ್ಮೋಸ್ಟ್ ಒಂದು 12ರಿಂದ 12:30 ಆಗ್ತದೆ. ಆ್ಯಂಡ್ ಅಲ್ಲಿ ಹೋಗಿ ಅಮ್ಮ ಮತ್ತು ಕಸಿನ್ ಅವ್ರ ಜೊತೆ ಎಲ್ಲ ಹೋಗಿ ಒಟ್ಟಿಗೆ ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಸ್, ನೋಡೋಣ ಇವತ್ತು ನನ್ನ ಟ್ರಾವೆಲಿಂಗ್ ಹೇಗಿರುತ್ತೆ ಅಂಥೇಳಿ. ಒಬ್ಬಳೇ ಇರೋದ್ರಿಂದ ನಾನು ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ಈಗ ಎರ್ಮಾಳ್ ಟು ಉಡುಪಿ ಹೋಗಿ, ಉಡುಪಿಯಿಂದ ನೆಕ್ಸ್ಟ್ ಕುಂದಾಪುರ ಬಸ್ ಹತ್ತಲಿಕ್ಕುಂಟು. ಸೊ ತುಂಬಾ ಬಿಸಿಲು ಉಂಟು. ಸೊ ಕೊಡೆ ಕೂಡ ತಗೊಂಡಿದ್ದೇನೆ. ಇವಾಗ ಉಡುಪಿ ಬಸ್ ಹತ್ತಿದ್ದೇನೆ. ಈಗ ಉಡುಪಿ ರೀಚ್ ಆಗಿದ್ದೇನೆ ಎರ್ಮಾಳಿಂದ. ಹಾಗೆ ಈಗ ಉಡುಪಿ ಹೋಗ್ತಾ ಎಸ್. ಇವಾಗ ನಾನು ಕೋಟದಲ್ಲಿ ಇಳಿದು ಇದು ಮನೆ ತನಕ ಆಟೋದಲ್ಲಿ ಬಂದೆ. ಹಾಗೆ ಈಗ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ.
ಆ್ಯಂಡ್ ಇವಾಗ ಟೈಮ್ 12:30 ಆಗಿದೆ. ಆಲ್ಮೋಸ್ಟ್ ಒಂದು 2 ಅವರ್ಸ್ ತಗೊಳ್ತು. ಆ್ಯಕ್ಚುಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಇಷ್ಟು ಟೈಮ್ ತೊಗೊಳ್ತದೆ. ಹಾಗೆ ಈಗ ಫೈನಲ್ ಆಗಿ ರೀಚ್ ಆಗಿದ್ದೀನಿ. ಆ್ಯಂಡ್ ಮನೆಯವರೆಲ್ಲ ತುಂಬ ಕಾಯ್ತಾನೆ ಇದ್ದಾರೆ. ಬಿಕಾಸ್ ಮಾರ್ನಿಂಗಿಂದ ಒಂದು 4-5 ಸತಿ ಫೋನ್ ಮಾಡಿದರು, ಎಲ್ಲಿದ್ದೆ ಅಂಥೇಳಿ. ಹಾಗೆ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಆದಮೇಲೆ ಆಲ್ಮೋಸ್ಟ್ ಒಂದು 2 o'clock 3 o'clock ಹಾಗೆ ಈಗ ಓಟ್ ಹಾಕ್ಲಿಕ್ಕೆ ಹೋಗ್ಲಿಕ್ಕುಂಟು. ಹಾಗೆ ಈಗ ನನ್ನ ಬೆಕ್ಕುಗಳು ಕೂಡ ಕಾಯ್ತಾ ಇರ್ಬೋದಂತ ಅಂದ್ಕೊಳ್ತೇನೆ. ನೋಡುವ ಈಗ ಮನೆಗೆ ಹೋಗಿ. ಎಸ್, ಫೈನಲ್ ಆಗಿ ಮನೆ ರೀಚ್ ಆಗಿದ್ದೇನೆ. ಆ್ಯಂಡ್ ಫಸ್ಟ್ ಫ್ಯಾಮಿಲಿ ಮೆಂಬರ್ ನನಗೆ ಸಿಕ್ಕಿದ್ದು ತೋತ್ಬೇಟ. ಅವನಿಗೆ ಈಗೆಲ್ಲ ಹಿಡ್ಕೊಳ್ಳೋದು ಇಷ್ಟ ಆಗ್ತಾಯಿಲ್ಲ ಆ್ಯಕ್ಚುಲಿ. ಸೇ ಹಾಯ್ ಬಾಬು. ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ಮದರ್ ನೇಮ್? ವಾಟ್ಸ್ ಯುವರ್ ಫಾದರ್ ನೇಮ್? ಈಗ ಹೇಳೋದಿಲ್ಲ ಅಲ್ಲೋ ಶಕ? ಹೇಳ್ತಾ ಇವನು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಪೆಟ್. ಸೊ ಮನೆಗೆ ಬಂದ ತಕ್ಷಣ ಉಷಕ್ಕೆ ಆ್ಯಕ್ಚುಲಿ ವಾಟರ್ ಮೆಲನ್ ಕಟ್ ಮಾಡಿ ಇಟ್ಟಿದ್ರು. ಬಿಸಿಲಿಗೆ ಒಳ್ಳೆ ಅತ್ತ. ಎಷ್ಟು ಗಂಟೆಗೆ ಅಪ್ಪ ಓಟ್ ಹಾಕೋಕೆ? 4 ಅಷ್ಟು ಲೇಟಾ? ಬಿಸಿಲಿದ್ರೆ ನಡ್ಕೊಂಡು ಹೋಗ್ತೀವಿ. ಇವಾಗ ನಾವು ಓಟ್ ಹಾಕ್ಲಿಕ್ಕೆ ರೆಡಿಯಾಗಿದ್ದಾರೆ ಅಮ್ಮ, ಮಾಮಿ ಮತ್ತು ಉಷಕ್ಕ. ಸೊ ಹಾಗೆ ನಾವೀಗ ಆಟೋಗೆ ವೇಟ್ ಮಾಡ್ತಾ ಇದ್ದೇವೆ. ಎಸ್, ಉಷಕ್ಕ, ಮಾಮಿ ಮತ್ತೆ ಅಮ್ಮ ಸೊ ಎಲ್ಲರೂ ಈಗ ಓಟ್ ಹಾಕಿ ಬಂದಿದ್ದಾರೆ. ಹಾಗೆ ಇದು ನಮ್ಮ ಎಲಿಮೆಂಟ್ರಿ ಸ್ಕೂಲ್. ಸೊ ಎಲ್ಲ ಓಟಿಗೆ ನಿಂತಿದ್ದಾರೆ. ಎಸ್, ಈಗ ನಾನು ಓಟ್ ಹಾಕಿ ಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಸಿಂಬಲ್ ಟುಡೇ. ಓಕೆ ಉಷಕ್ಕ, ಖುಷಿ ಆಯ್ತಾ ಓಟ್ ಹಾಕಿ ಆದ್ಮೇಲೆ? ಹೆಮ್ಮೆ ಅನಿಸ್ತಿದ್ಯಾ? ಸೊ ದೇಶದ ಅಭಿವೃದ್ಧಿಗೆ ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ಯಲ್ಲ. ಇಲ್ಲಿ ಕಾಣ, ಹತ್ತಲ್ಲಿ ಗಾಡಿ ಬದಿಯಲ್ಲಿ ಕಾಣ್ತಿದ್ದೆ. ಈಗ ಎಲೆಕ್ಷನ್ ಓಟ್ ಹಾಕಿ ಈಗ ವಿಜಯಣ್ಣ ಅಂಗಡಿಗೆ ಬರ್ತಾ ಇದ್ದೇನೆ ಐಸ್ ಕ್ಯಾಂಡಿ ತಗೊಳ್ಳೋಣ ಅಂತ ಹೇಳಿ. ನಂಗಿಲ್ಲ ಜ್ಯೂಸ್ ಚೂರು ಕೊಡುದಿಲ್ಲ. ನಂಗಿಲ್ಲವಾ? ಇದು ಕೊಡಿ ಸಾಕು, ತೊಂದರೆ ಇಲ್ಲ. ಅಕ್ಕ ಚೂರು ಕೊಡುದಿಲ್ಲ. ಇದು ಪಪ್ಪನ ಅಂಗಡಿ ಅಲ್ಲ ಬಾಬಾ? ಎಸ್, ಭವಿಷ್. ವಿಜಯ್ ಯಾವ ಫ್ಲೇವರ್ ಎಲ್ಲ ಇತ್ತು? ಹಾ, ಪಟ್ಟಿಗೆ 10. ಬೇರೆ ಬೇರೆ ಫ್ಲೇವರ್ ಕೊಡಿ. ಎಲ್ಲ ಖಾಲಿ ಆಗಿದೆ. ಎಂತ ಸ್ಟಾಕ್ ಇಟ್ಕೊಂಡಿದ್ರೆ ಹಂಗೆ? ಓಟಲ್ಲ, ನಮ್ಮೂರಲ್ಲಿ ಓಟು. ಓಟಿಗೆಲ್ಲ ಖಾಲಿ ಆಯ್ತಾ? ಓಟಿನ ಬಿಸಿ ಒಳಗೆ ಇದೆಲ್ಲ ತಣ್ಣ ಮಾಡಿ ಎಲ್ಲ ಖಾಲಿ ಮಾಡಿದ್ರು. 2, 4, 6, 8, 10. ಹೌದೌದು. ಗ್ರೀನ್ ತೆಗ್ದು ಆರೆಂಜ್ ಹಾಕಿ ಒಂದು. ಗ್ರೀನ್ ತೆಗ್ದು ಆರೆಂಜ್ ಹಾಕ್ತಾ? ಹಾ, ಆರೆಂಜ್ ಹಾಕಿ, ಡಿಫ್ರೆಂಟ್ ಇರುತ್ತೆ. ಎಸ್, ಬಾಯ್ ವಿಜಯಣ್ಣ, ಥ್ಯಾಂಕ್ ಯು. ವಿಜಯಣ್ಣ ಅಂಗಡಿಯಲ್ಲಿ ಈಗ ಪೆಪ್ಸಿ ತಗೊಂಡು ಹೋಗ್ತಾ ಇದ್ದೇವೆ. ಭವಿಷ್, ಬಾಯ್. ಓಟ್ ಹಾಕಿದ್ರೆ ಬಾಯ್. ನೋಡಿ ಈಗ ಓಟ್ ಹಾಕಿದ್ರೆ ಈಗ ಓಟ್ ಹಾಕಿ ಪೆಪ್ಸಿ ತಿನ್ ಬಂದದ್ದು. ನೀವ್ ಓಟ್ ಹಾಕಿದ್ಯಾ ಕಮ್ಮ? ಓಟ್ ಹಾಕಿದೆ. ಯಾರು ನಿಂಗೆ ಓಟ್ ಹಾಕದ್ದು? ಎಲ್ಲಿ ಹೋಯ್ತು ಮಾರ? ಓಟ್ ಆಗಿದೆ. ಭಯಂಕರ ಮಾರಯ್ಯ. ನಾನು ಓಟ್ ಆಗಿ ಎಲ್ಲರೂ ಓಟ್ ಆಗಿ ಅಂತ ನಾನು ಬರ್ತೀನಿ. ಹೌದಾ? ಪೆನ್ನ ಗೀಚಿರ್ತಾರೆ. ಇದು
ನೆಕ್ಸ್ಟ್ ಡೇ ಮಾರ್ನಿಂಗ್. ಹಾಗೆ ನಿನ್ನೆದು ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಡೈರೆಕ್ಟ್ ಇವಾಗ ಉಡುಪಿಗೆ ಬಂದಿದ್ದೀವಿ ಫ್ಯಾಮಿಲೀಸ್. ಸ್ಪೆಷಲಿ ಈಗ ನಾನಿರೋದು ಆಭರಣ ಶೋರೂಮ್ ಉಡುಪಿ. ಸೊ ಜ್ಯುವೆಲ್ರಿ ಶಾಪ್ ಇದು. ಸೊ ನನಗೇನು ಪರ್ಚೇಸ್ ಮಾಡಲಿಕ್ಕಿರಲಿಲ್ಲ, ಬಟ್ ಫ್ಯಾಮಿಲಿ ಶಾಪಿಂಗ್ ಇತ್ತು. ಹಾಗೆ ನನ್ನ ಕಸಿನ್ ಜೊತೆ ಬಂದಿದ್ದೇನೆ. ಸೊ ಇವತ್ತು ಫುಲ್ ಹೈಯೆಸ್ಟ್ ಶಾಪಿಂಗಲ್ಲಿ ಮೇಡಮ್ ಅವ್ರು ಕಾಯ್ತಾ ಇದ್ದೀರಿ. ಏನೇನು ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ವಿ ನೋಡಬೇಕು. ಒಂದು ರಫ್ ಐಡಿಯಾ. ಬ್ಯಾಂಗಲ್ಲಾ? ಓಕೆ. ಸೊ ನನ್ನ ಅಕ್ಕ ಇವತ್ತು ಬ್ಯಾಂಗಲ್ ಪರ್ಚೇಸ್ ಮಾಡಲಿಕ್ಕಿದ್ದಾರೆ. ಸೊ ಹಾಗೆ ಇವಾಗ ಆಭರಣಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ತುಂಬ ಫೇಮಸ್ ಶೋರೂಮು ಉಡುಪಿಯಲ್ಲಿ. ಸೊ ಸುಮಾರು ವರ್ಷದಿಂದ ನಾವು ಇಲ್ಲೇ ಶಾಪಿಂಗ್ ಮಾಡುವಂಥದ್ದು ಗೋಲ್ಡ್. ಹಾಗೆ ಈಗ ತುಂಬ ಜನ ಇರೋದ್ರಿಂದ ನಮಗೆ ವೇಟಿಂಗ್ ಉಂಟು. ಹಾಗೆ ಈಗ ಸೀಟಲ್ಲಿ ಕೂತಿದ್ದೇವೆ. ಇನ್ನು ಕರೆಯೋ ತನಕ ಕಾಯ್ತಾ ಇರಬೇಕಾಗ್ತದೆ. ನೋಡ್ಬೋದು ಅಲ್ಲಿಂದ ಇದು ಫಸ್ಟ್ ಫ್ಲೋರ್ ಆ್ಯಕ್ಚುಲಿ. ಸೊ ಇವಾಗ ಒಂದು ರೌಂಡ್ ಶಾಪಿಂಗ್ ಆಗಿ ಈಗ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಎಸ್, ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಯಾರು ಅಣ್ಣ ಪೌ ಹಚ್ಚಿ ಕೂತ್ಕೊಂಡಿದ್ದಾರೆ. ಆಭರಣದವ್ರು ಆಫರ್ ಮಾಡಿದರು ಊಟ ಮಾಡಿ ಹೋಗಬೇಕು ಅಂತ ಹೇಳಿ. ಸೊ ಹಾಗೆ ನಾವೀಗ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ನನ್ನ ಬ್ಲಾಗಲ್ಲಿ ವೈಟ್ ರೈಸ್ ಮತ್ತು ದಾಲ್, ಸೌತೆಕಾಯಿ ಹುಳಿ ಮತ್ತು ಒಂದು ಪಲ್ಯ ಕೊಟ್ಟಿದ್ದಾರೆ. ಸೊ ಹಾಗೆ ಈಗ ಊಟ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಸ್, ಇವಾಗ ಊಟ ಮಾಡಿ ಸೆಕೆಂಡ್ ರೌಂಡ್ ಆಫ್ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಮಮತಾಗೆ ಏನು ಪರ್ಚೇಸ್ ಮಾಡ್ತೀರಿ? ಇಯರಿಂಗ್ಸ್. ಸೊ ನೋಡೋಣ ಇಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂಥೇಳಿ. ಸೊ ತುಂಬ ವೆರೈಟೀಸ್ ಕಾಣಿಸ್ತಾ ಉಂಟು. ಸೊ ಹಾಗೆ ಈಗ ಉಷಕ್ಕೆ ಕಾಣ್ತಾ ಇದೆ. ಅದೇ ಸೊ ಮಮತಾಗೆ ಈಗ ಇಯರಿಂಗ್ಸ್ ಟ್ರೈ ಮಾಡ್ತಾ ಇದ್ದಾರೆ. ಇದಾ ಲಾಂಗ್ ಐತೇನಾ? ಸೊ ಬೇರೆ ಡಿಸೈನ್ ಟ್ರೈ ಮಾಡ್ತೀರಾ? ಅದೇ ಕೊಡಿ. ನೆಕ್ಸ್ಟ್ ಯಾವುದು ಟ್ರೈ ಮಾಡ್ತೀರಿ? ಇದು ನೋಡಿ, ಅದೇ ನೋಡ್ತೀರಾ? ಇದಾ ಅದಕ್ಕಿಂತ ಅನ್ಸುತ್ತೆ. ಇದು ನೋಡು, ಟ್ರೈ ಮಾಡಿ ನೋಡು. ಜಸ್ಟ್ ನಾರ್ಮಲ್ ಥರ ಕಾಣುತ್ತಪ್ಪ, ನಾರ್ಮಲ್ ಫ್ಲವರ್ ಆಗೇ ಕಾಣ್ತದೆ. ಎಸ್ಸಿಗೆ ಫೈನಲ್ ಆಗಿ ಶಾಪಿಂಗ್ ಮುಗಿದು ಹೋಗ್ತಾ ಇದ್ದೇವೆ. ಒಂದು ಶಾಪಿಂಗ್ ಹೊರಗೆ ಬರ್ತಾ ಇದ್ದೇವೆ ಈಗ ಇಬ್ಬರು ಕೂಡ. ಚೆನ್ನಾಗಿತ್ತಲ್ವ ಶಾಪಿಂಗ್? ಹಾಂ ಬನ್ನಿ. ಸೊ ನನ್ನ ಬ್ಯಾಕ್ ಸೈಡ್ ಕಾಣ್ತಾ ಇರುವಂಥದ್ದು ಇದು ಕಾಣಿಸ್ತಾ ಉಂಟು ಶಾಪು. ಈಗ ಮನೆಗೆ ಹೋಗ್ತಾ ಇದ್ದೇವೆ. ಈಗ ಆಭರಣ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಈಗ ಉಷಕ್ಕನಿಗೊಂದು ಇದು ಚೂರು ಡ್ರೆಸ್ ಶಾಪಿಂಗ್ ಉಂಟಂತ ಹೇಳಿದ್ಲು. ಸೊ ಹಾಗೆ ಈಗ ಗಿರ್ಜಾ ಸಿಲ್ಕಿಗೆ ಹೋಗ್ತಾ ಇದ್ದೇವೆ. ಕೃಷ್ಣಮಠ ಫುಲ್ ತಿರುಗಾಡ್ತಿದ್ದೇವಲ್ಲ. ಇಲ್ಲಿ 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 ಉಷಕ್ಕೆ ಇಲ್ಲಿ. ಸೊ ಇದು ಗಿರ್ಜಾ ಸಿಲ್ಕ್. ಈಗ ಎಲ್ಲ ಬರ್ತೇವೆ. ಸೊ ಫೈನಲ್ ಆಗಿ ಈಗ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಉಡುಪಿಯಲ್ಲಿ ಈಗ ಫೈನಲ್ ಆಗಿ ಕಿದಿಯೂರು ಹೋಟೆಲಿಗೆ ಬಂದಿದ್ದೀವಿ. ನಮ್ದೆಲ್ಲ ವಿಡಿಯೋ ಆಫ್ ಮಾಡಿಬಿಡಿ. ಒಂದಲ್ಲ ಈಗೆಲ್ಲ ದೋಸೆ ಐಟಮ್ಸ್ ಆರ್ಡರ್ ಮಾಡಿದ್ದೇವೆ. ಮಸಾಲ ಸೆಟ್ ದೋಸೆ ಆ್ಯಂಡ್ ಆನಿಯನ್ ದೋಸೆ. ಸೊ ಹಾಗೆ ಆರ್ಡರ್ ಮಾಡಿ 5 ಮಿನಿಟ್ಸ್ ಆಯಿತು. ಹಾಗೆ ಈಗ ವೆಯ್ಟ್ ಮಾಡ್ತಾ ಇದ್ದೇವೆ. ಹಾಯ್ ಮಿಂಚು, ಸೇ ಹಾಯ್. ನಾವೀಗಷ್ಟೇ ಮನೆ ರೀಚ್ ಆದ್ವಿ.
ಮಾರ್ನಿಂಗ್ ಒಂದು 10:30ಗೆ ಹೊರಟಿದ್ವಿ. ಹಾಗೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿದು ಮತ್ತು ಹೋಟೆಲಿಗೆಲ್ಲ ಹೋಗಿ ಇವತ್ತೊಂದು ಒಳ್ಳೆ ಫ್ಯಾಮಿಲಿ ಫನ್ ಇತ್ತು. ಹಾಗೆ 2 days ವ್ಲಾಗ್ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಉಷಕ್ಕೆ ಎಂಜಾಯ್ ಮಾಡಿದ್ಯಾ? ಚೆನ್ನಾಗಾಯ್ತಲ್ಲ, ಒಂಥರ ಅನ್ಎಕ್ಸ್ಪೆಕ್ಟೆಡ್. ನಾನು ಇವತ್ತು ಎರ್ಮಾಳಿಗೆ ಹೋಗೋ ಪ್ಲ್ಯಾನ್ ಇತ್ತು, ನಿನ್ನೆ ಎಲೆಕ್ಷನಿಗೆ ಓಟ್ ಹಾಕ್ಲಿಕ್ಕೆ ಅಂತ ಬಂದಿದ್ದು. ಬಟ್ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ಹಾಗೆ ಈವ್ನಿಂಗ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಲೇಟ್ ಆಯಿತು. ಹಾಗೆ ನಾಳೆಗೆ ಎರ್ಮಾಳಿಗೆ ಹೋಗ್ತಾ ಇದ್ದೇನೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.